ವಿವಿ ಸಾಗರ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರ ಜಮೀನುಗಳಿಗೆ ಕೃಷಿ ಬೆಳೆಗೆ ನೀರಿನ ಅವಶ್ಯಕತೆ ಇರುವುದರಿಂದ ತಾಲೂಕಿನ ರೈತರು ಮನವಿ ಮಾಡಿಕೊಂಡಿರುವ ಹಿನ್ನೆಲೆ ಜಿಲ್ಲಾಡಳಿತ ನಾಲೆಗಳಿಗೆ ನೀರು ಹರಿಸಲು ಮುಂದಾಗಿದ್ದು, ನಾಲೆಯ ಸ್ವಚ್ಛ ಕಾರ್ಯಗೊಳಿಸದೆ ನೀರು ಹರಿಸಲು ಮುಂದಾಗಿರುವುದರಿಂದ ಇದೀಗ ತಾಲೂಕಿನ ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ. ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ರೈತರ ಜಮೀನುಗಳಿಗೆ ನೀರು ಹರಿಸಿದ್ದಾರೆ. ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವಿವಿ ನಾಲೆಯನ್ನು ಸ್ವಚ್ಛಗೊಳಿಸದೆ ಪ್ಲಾಸ್ಟಿಕ್ ಗಾಜು ಕಸಕಡ್ಡಿ ತುಂಬಿರುವಂತಹ ನಾಲೆಗೆ ನೀರು ಹರಿಸಿದ್ದು, ತಾಲೂಕಿನ ರೈತರು ಸಂಬಂಧಪಟ್ಟ ಇಲಾಖೆಯ ಬೇಜವಾಬ್ದಾರಿತನ ನೋಡಿ ಆಡಳಿತ ಸರ್ಕಾರದ ಮೇಲೆ ಛೀಮಾರಿ ಹಾಕುತ್ತಿದ್ದಾರೆ. ಹಾಲಿ, ಶೇಂಗಾ, ಮೆಕ್ಕೆಜೋಳ ಮತ್ತು ಹತ್ತಿ ಹಾಗೂ ಅಡಿಕೆ, ತೆಂಗು ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇದೆ. ಆದರೆ ತ್ಯಾಜ್ಯ ವಸ್ತುಗಳು ಹಾಗೂ ಪೈರುಗಳು ಬೆಳೆದಿರುವ ಕಾರಣ ನಾಲೆಗಳ ಹೂಳು ತೆಗೆದು ಸ್ವಚ್ಛಗೊಳಿಸದೆ ನೀರು ಹರಿಸಲು ಮುಂದಾಗಿರುವುದು ಅವೈಜ್ಞಾನಿಕ ಎಂದು ಸಾರ್ವಜನಿಕರು ದೂರಿದ್ದಾರೆ. ನಗರದ ಟಿಬಿ ವೃತ್ತದ ಹಾಗೂ ಹುಳಿಯಾರ್ ರಸ್ತೆಯ ಎರಡು ಕಡೆಗಳಲ್ಲಿ ಹಾದು ಹೋಗುವ ವಿವಿ ಸಾಗರದ ಎಡ ಹಾಗೂ ಬಲದಂಡೆ ನಾಲೆಗಳಲ್ಲಿ ಕಸ ಕಡ್ಡಿಯ ರಾಶಿ, ಪ್ಲಾಸ್ಟಿಕ್ ಗಾಜು, ಬಟ್ಟೆ ಬರೆಗಳು, ಮನೆಗಳ ಚರಂಡಿ ನೀರು, ಗಾಜಿನ ಬಾಟಲು, ಬೇಡವಾದ ತ್ಯಾಜ್ಯ ವಸ್ತುಗಳಿಂದ ಕೂಡಿದೆ. ಕೊಳಚೆ ನೀರು ನಿಂತ ನಾಲೆಯ ಉದ್ದಕ್ಕೂ ನಾಚಿಕಟ್ಟಿ ಹಂದಿಗಳು ಉರುಳಾಡುತ್ತಿವೆ. ಇಂತಹ ವ್ಯವಸ್ಥೆಯಲ್ಲಿ ನಾಲೆ ಸ್ವಚ್ಛಗೊಳಿಸದೆ ನೀರು ಹರಿಸಿದರೆ ನಾಲೆಯಲ್ಲಿನ ಗಲೀಜೆಲ್ಲವೂ ಹೊಲಗಳಿಗೆ ಸೇರುತ್ತದೆ ಎಂದು ಜನರು ತೀವ್ರ ಆತಂಕ ವ್ಯಕ್ತಪಡಿಸಿದರು. ಈ ಪ್ಲಾಸ್ಟಿಕ್ ಇದರಿಂದ ಜೊತೆಗೆ ಹಿರಿಯರು ನೀರೇ ಇಲ್ಲದೆ ಹಾಹಾಕಾರವಾಗಿ ಜನ ಕಂಗಾಲಾಗ್ತಿದ್ರು. ಅಂಥ ಸಮಯದಲ್ಲಿ ಇವಾಗ ಭದ್ರಾ ಜೊತೆಗೆ ಮಳೆ ಇದರಿಂದ ಇವತ್ತು ವಾಣಿವಿಲಾಸ ಸಾಗರ ಉಕ್ಕಿ ಹರಿತಾ ಇದೆ. ಅದು ಹೆಮ್ಮೆ ವಿಚಾರ ಹೌದು. ಆದರೆ ಈಗೇನು ಬಂದಿದೆ ಅದನ್ನು ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಮತ್ತು ಪರಿಸರ ಸಂರಕ್ಷಣೆ ಕೂಡ ಬಹಳ ಮುಖ್ಯ. ಈ ನೀರಿನಲ್ಲಿ ಈ ಥರ ಈಗ ನೋಡಿ ಎಷ್ಟು ಪ್ಲಾಸ್ಟಿಕ್ ಇದು ಮತ್ತು ಇದು ಇವತ್ತು ಚಾನಲ್ನಲ್ಲಿ ಇವತ್ತು ಹಿಂಗೆ ತಡೆದು ನಿಂತಿರೋದ್ರಿಂದ ಅದೊಂದು ಪೈಪ್ ಇರೋದ್ರಿಂದ ಈಗ ತಡೆದು ನಿಂತಿದೆ, ನಮಗೆ ಗೊತ್ತಾಗ್ತಿದೆ, ಕಣ್ಣಿಗೆ ಬೀಳ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಅದು ಕಣ್ಣಿಗೆ ಬೀಳ್ತಿರ್ಲಿಲ್ಲ, ಇದಾಗ್ತಾಯಿತ್ತು. ಹಾಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟವರು ವಿಶ್ವೇಶ್ವರಯ್ಯ ಜಲ ನಿಗಮದವರು ಬಹಳ ಕಠಿಣ ತೀವ್ರ ಕ್ರಮವನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಇಲ್ಲೇ ಎದುರುಗಡೆ ಈ ಕಡೆ ಕಸ ಇದೆ. ಮುನ್ಸಿಪಾಲ್ಟಿಯವರು ಸಾಕಷ್ಟು ತಮ್ಮ ಶಕ್ತಿ ಮೀರಿ ಕೆಲಸವನ್ನು ಹಿರಿಯರು ನಗರಸಭೆಯವರು ಕೆಲಸ ಮಾಡ್ತಿದ್ದಾರೆ. ನಮ್ಮ ಶಾಸಕರು ಅಷ್ಟೇ ಸಾಕಷ್ಟು ಗಮನ ಹರಿಸ್ತಾ ಇದ್ದಾರೆ. ಆದರೂ ಸಹ ಇದ್ರ ಬಗ್ಗೆ ನಾಗರಿಕರು ಕೂಡ ಸ್ವತಃ ಒಂದು ಡಿಸಿಪ್ಲಿನ್ನು ಇದು ಮಾಡ್ಕೊಳ್ಬೇಕಾಗಿದೆ. ಸುತ್ತಮುತ್ತಲಿನ ಇವರಿರ್ಬೋದು, ನಾಗರಿಕರಿರ್ಬೋದು, ಯಾರೇ ಇರ್ಬೋದು, ಕಸ ಎಲ್ಲಂದ್ರಲ್ಲಿ ಹಾಕದೇ ಇರೋವಂಥದ್ದು ಮತ್ತು ಇಲ್ಲಿ ಚಾನಲಿಗೆ ತಂದು ಸುರಿದೇ ಇರತಕ್ಕಂಥದ್ದು, ಇಂಥದ್ದೆಲ್ಲ ಡಿಸಿಪ್ಲಿನ್ ನಾಗರಿಕರಿಗೂ ಬೇಕಾಗಿದೆ. ಏಕೆಂತ ಹೇಳಿದ್ರೆ ಎಲ್ಲನೂ ಆರಕ್ಷಕ ಇಲಾಖೆನೇ ಮಾಡೋಕ್ಕಾಗಲ್ಲ, ಎಲ್ಲನೂ ನಗರಸಭೆಯವರು ಮಾಡೋಕ್ಕಾಗಲ್ಲ. ನಮಗೂ ಕೂಡ ಶಿಸ್ತು ಬೇಕು ಅಂತ ನನಗೆ ಅನಿಸುತ್ತೆ. ಒಂದಿದು ಮತ್ತು ಇವಾಗೇನು ಇಲ್ಲಿ ನಗರಸಭೆಯವರು ಇಲ್ಲಿ ಬಿಟ್ಟಿದ್ದಾರೆ ಅದು ಇಲ್ಲೇ ಮೆತ್ತಿಗೆ ಹೀಗೆ ಚಾನಲ್ ಸೇರ್ಕೊಳ್ಳುತ್ತೆ, ನೀರು ಸೇರ್ಕೊಳ್ಳುತ್ತೆ. ಇದೊಂಥರ ವಿಷವರ್ತಿಲ್ಲ. ಹಾಗಾಗಿ ಸಂಬಂಧಪಟ್ಟವರು ಇದು ಎಲ್ಲರೂ ಕೋಆರ್ಡಿನೇಷನಿಂದ ಆಗಬೇಕು. ಎಲ್ಲರೂ ಸಹ ಇದನ್ನು ತೀವ್ರವಾಗಿ ಪರಿಗಣಿಸಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಆಮೇಲೆ ಇಲ್ಲೊಂದೆರಡು ಬೋರ್ಡ್ ಹಾಕಿ ದಂಡಗಳು ಎಲ್ಲಿಂದ ದಂಡ ಹಾಕ್ತಾರೆ, ಎಲ್ಲೆಲ್ಲಿಂದ ಬೋರ್ಡ್ ಹಾಕೋದಕ್ಕೆ ಸಾಧ್ಯ. ಹಾಗಾಗಿ ಸ್ವಲ್ಪ ವಾಟರ್ ಬಾಲ್ ಮಾಡಿ ಆರಂಭದಲ್ಲಿ ಒಂದು ಹೆವಿ ದಂಡವನ್ನು ಹಾಕೋದಂಥದ್ದನ್ನು ಇದು ಮಾಡಿದರೆ ನಿಧಾನಕ್ಕೆ ಇದೆಲ್ಲವನ್ನು ಚಾಲ್ತಿಗೆ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಬಟ್ ಇದಂತೂ ತುರ್ತು ಕ್ರಮ ತೆಗೆದುಕೊಳ್ಳಬೇಕು. ಇದರಿಂದ ಬಹಳ ತೊಂದರೆ ಆಗ್ತಿದೆ. ಮತ್ತು ಹಂಪಿಗಳು ಈ ನಡುವೆ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾವೆ ಮತ್ತು ಬೀದಿ ನಾಯಿಗಳು ಜಾಸ್ತಿ ಇದಾಗಿ ಕಾಣ್ತಿದ್ದಾವೆ. ಮೊನ್ನೆ ನಗರಸಭೆಯಿಂದ ಒಂದು ಮೀಟಿಂಗ್ ಕರೆದಿದ್ದರು. ಆ ಬೀದಿ ನಾಯಿಗಳ ಬಗ್ಗೆ ಒಂದು ಇದನ್ನೆಲ್ಲ ಇದು ಮಾಡೋದಕ್ಕೆ ನನ್ನೂ ಕರೆದಿದ್ರು. ನಾನು ಬಟ್ ಕಂಟ್ರೋಲ್ ಆಗಿಲ್ಲ. ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತೀವ್ರ ಗಮನ ವಹಿಸ್ತಾರೆ ಅಂತ ನಾನು ಹೇಳ್ತೇನೆ. ಮತ್ತು ಎಲ್ಲ ನಾಗರಿಕರಿಗೂ ಅಷ್ಟೇ ನಮ್ಮ ಕಳಕಳಿಯ ಮನವಿ ಹೇಳಿದ್ರೆ, ಭೂಮಿ ಇವತ್ತು ನಾವು ಉಸಿರಾಡೋದಕ್ಕೆ ಇರತಕ್ಕಂತಹ ಒಂದೇ ಒಂದು ಜಾಗ. ಈಗ ನಾವಲ್ಲದೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ನಾವು ಈ ಭೂಮಿಯನ್ನು ಕಾಪಾಡ್ಕೋಬೇಕಾಗಿದೆ. ಹಾಗಾಗಿ ಪರಿಸರ ಸಂರಕ್ಷಣೆಯ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವನ ಆದ್ಯತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತುಮಕೂರು ಮಾಧ್ಯಮದ ಪ್ರತಿನಿಧಿಗಳು ಇಲಾಖೆಯ ಅಧಿಕಾರಿಗಳನ್ನು ವಿಚಾರಿಸಿದಾಗ ವಿಶ್ವೇಶ್ವರಯ್ಯ ಜಲ ನಿಗಮ ಕಾರ್ಯನಿರ್ವಾಹಕ ಅಧಿಕಾರಿಯಾದ ವಿಜಯ್ ಕುಮಾರ್ ಅವರು ಮಾತನಾಡಿ, ಇದೀಗ ವಿವಿ ನಾಲೆಗಳಿಗೆ ನೀರು ಹರಿಸುವ ಕ್ರಮ ಇಲ್ಲದಿದ್ದರೂ ತಾಲೂಕಿನ ರೈತರು ಜಮೀನುಗಳಿಗೆ, ತೋಟಗಳಿಗೆ ನೀರಿನ ಅವಶ್ಯಕತೆ ಇರುವುದಾಗಿ ಮನವಿ ಮಾಡಿಕೊಂಡಿದ್ದು, ಅದರಿಂದ ನೀರು ಹರಿಸಲು ಮುಂದಾಗಿದ್ದೇವೆ. ಬಲನಾಲೆ ಮತ್ತು ಎಡನಾಲೆ ಎರಡು ನಾಲೆಗಳಿದ್ದು, ಎಡನಾಲೆಯ ಬಳಿ ಸೇತುವೆಯ ಕಾಮಗಾರಿ ಕೆಲಸ ನಡೆಯುತ್ತಿದೆ. ಆದ್ದರಿಂದ ಎಡನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ
ಬಲ ನಾಲೆಯಲ್ಲಿ ಮಾತ್ರ ನೀರು ಹರಿಸಿದ್ದಾಗಿ ತಿಳಿಸಿದರು. ಇವರು NH ಐದರಲ್ಲಿ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಬ್ರಿಡ್ಜ್ ಮಾಡಿರೋದ್ರಿಂದ ಬ್ರಿಡ್ಜ್ ಮಾಡೋ ಜಾಗದಲ್ಲಿ ನಮ್ಮ ಕೆನಾಲ್ನ ಬಂದ್ ಮಾಡ್ಕೊಂಡಿದ್ರು. ಇಮಿಡಿಯೇಟಾಗಿ ನೀರು ಬಿಟ್ಟರೆ ಅಲ್ಲಿ ತೊಂದರೆ ಆಗ್ತಿತ್ತು. ನೀರೆಲ್ಲ ಹತ್ತಿ ಒಳಗಡೆಗೆ ಅಲ್ಲಿಲ್ಲ ಆ ಸೈಡ್ ಹೋಗ್ತಾ ಇರೋ ಸಂದರ್ಭ ಇತ್ತಲ್ಲ. ಆದ ಕಾರಣ ಏನು ಮಾಡಿದ್ವಿ ಅಂದರೆ ಅವರಿಗೆ ಡೈವರ್ಷನ್ ಮಾಡಿಕೊಡ್ಲಿಕ್ಕೆ ಹೇಳಿದ್ವಿ. ಡೈವರ್ಷನ್ ಮಾಡಿಕೊಟ್ಬಿಟ್ಟು ಅವ್ರು 2 ದಿವಸದಲ್ಲಿ ಡೈವರ್ಷನ್ ಮಾಡಿ ಕೊಡ್ತೀವಿ ನಾವು. ಅದಾದಮೇಲೆ ನೀವು ನೀರು ಬಿಡ್ರಿ ಅಂತ ಹೇಳಿದ್ರು. ತದನಂತರ ಏನಾಯಿತು, ಮಳೆನೂ ಬಂತು. ರೈತರು ಏನು ಕೇಳಿದ್ರು, ಎಡನಾಲೆಯಲ್ಲಿ ಬಲನಾಲೆ ಇಬ್ಬರೂ ರೈತರು ಕೇಳಿದ್ರು. 2 ಕಡೆಗೂ ನೀರು ಬೇಕಂತ ಕೇಳಿದ್ರಿಂದ ನಾವು ಇದು ನೀರಿನ ವಾಟರ್ ಪೀರಿಯಡ್ ಅಲ್ಲದೆ ಹೋದ್ರೂ ಕೂಡ ನೀರು ಹರಿಸಲಿಕ್ಕೆ ಮೇಲಾಧಿಕಾರಿಗಳು ತೀರ್ಮಾನ ಮಾಡಿ ನೀರು ಬಿಡೋಕ್ಕೆ ಒಪ್ಕೊಂಡಿದ್ವಿ. ಆಯ್ತು, ನಾವು ನೀರು ಬಿಡ್ತೀವಿ ಅಂತಂದು ಹೇಳಿ ಬಲನಾಲೆಯಲ್ಲಿ ಬಿಟ್ವಿ. ಎಡನಾಲೆಯಲ್ಲಿ 2 ದಿವಸ ಆದಮೇಲೆ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಡೈವರ್ಷನ್ ಮಾಡ್ಕೊಂಡ್ಬಿಟ್ಟು ಮಾಡಬೇಕಂತ. ಅಷ್ಟರೊಳಗಡೆಗೆ ಮಳೆ ಆಯಿತು, ಎಲ್ಲ ಕಡೆಗೂ ಮಳೆ ಆಯಿತು. ರೈತರು ಇಲ್ಲ ಸರ್ ಈಗ ಬೇಡ, ನಿಮ್ಮ ನೀರು ಮತ್ತು ಇದು ಮಳೆ ನೀರು 2 ಸೇರಿದ್ರೆ ಮತ್ತು ನಮಗೆ ಜಾಸ್ತಿ ಇದಾಗ್ತೈತೆ, ಸೊ ನಮಗೆ ನೀರು ಬೇಡ ಅಂತ ಹೇಳಿದ್ವಿ. ಎಡನಾಲೆಯಲ್ಲಿ ನಾವು ನೀರು ಬಿಡಲೇ ಇಲ್ಲ. ಬಟ್ ಬಲನಾಲೆಯಲ್ಲಿ ನೀರು ಬಿಟ್ಟಿದ್ದು ಈಗ ಮತ್ತೆ ಜಾಸ್ತಿ ಮಳೆನೂ ಬಂದಿರೋದ್ರಿಂದ ಅಲ್ಲಿನೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೆನಾಲ್ನಲ್ಲಿ ನೀರು ಸಂಪೂರ್ಣವಾಗಿ ಬಂದ್ ಮಾಡಿದ್ವಿ. ಖಾತೆ ಕೆನಾಲಿಂದ ನಾವು ಬಿಡ್ತಾ ಇಲ್ಲ. ಆದರೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಸುರಿದ ಜಾಸ್ತಿ ಮಳೆಯಿಂದ ನಮ್ಮ ಕೆನಾಲ್ಗೆ ಇನ್ಲೆಟ್ ಆಗಿದೆ ನೀರು ಎಲ್ಲ ಕಡೆ. ಸೊ ಅದೇ ನೀರು ಇನ್ನೂ ಇದೆ, ಅದು ಕಡಿಮೆ ಆಗುತ್ತೆ. ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸಮಯ ತಗೊಳ್ತೈತೆ, ಕಡಿಮೆ ಆಗುತ್ತೆ ನೀರು. ಈಗ ನಾವು ಕೆನಾಲಲ್ಲಿ ನೀರು ಬಿಡ್ತಾ ಇದ್ದೀವಿ. ಆದರೆ ನಾಲೆಯನ್ನು ಸ್ವಚ್ಛಗೊಳಿಸದೆ ನೀರು ಹರಿಸಲು ಮುಂದಾಗಿದ್ದು ನಿಜಕ್ಕೂ ಸಹ ಆಡಳಿತದ ಬೇಜವಾಬ್ದಾರಿಯಲ್ಲದೆ ಮತ್ತೇನು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ದಯಮಾಡಿ ಪರಿಸರವನ್ನು ಸಂರಕ್ಷಣೆ ಮಾಡ್ಕೋಬೇಕು, ಭೂಮಿಯನ್ನು ಉಳಿಸ್ಬೇಕು. ಅದರಲ್ಲಿ ನಮ್ಮದು ಸಣ್ಣ ಪುಟ್ಟ ಹೆಜ್ಜೆಗಳು, ಆದರೆ ಅದು ತುಂಬ ಮಹತ್ವದ ಹೆಜ್ಜೆಗಳಾಗ್ತವೆ. ನೋಡಿ, ಇಲ್ಲಿ ಕಣ್ಣು ಕಾಣ್ತಾ ಇದೆ, ಎಷ್ಟು ಮನಸ್ಸಿಗೆ ಕಸಿವಿಸಿ ಆಗ್ತದೆ ಅಂತ ಹೇಳಿದ್ರೆ ಏನಪ್ಪ ಅದ್ರ ಬಗ್ಗೆ ಸಂಬಂಧಪಟ್ಟವರು ತೀವ್ರವಾದ ಗಮನ ಹರಿಸಬೇಕು, ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತು ಈಗ ಸಂಬಂಧಪಟ್ಟ ಹಾಗೆ ಈಗ ಬರೀ ಹಿರಿಯೂರು ತಾಲ್ಲೂಕಿಗಷ್ಟೇ ಸಂಬಂಧಪಟ್ಟಿಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಮಾಡಿದಾಗ ಖಂಡಿತವಾಗಿ